ಕವಿದ ಸುಡುಕಾದು ಮಾತೆಗಳ ಚಂದ ಒಂದು ಮಾತೆಲ್ಲ ನಿರೀಕ್ಷೆ ಕಾತನ್ನು ಪರಿಸ್ಥಿತಿಯ ಸಿನಿಮಾ ಬುಳ್ಳಿ ಮೂವೀಸ್ ಬ್ಯಾನರ್ ರಚನೆ ಅಭಿಕ ಪ್ರೊಡಕ್ಷನ್ದ ಒಟ್ಟು ಸೇರಿಗಳು ఆయన ಚಿತ್ತಿನ ಸಿನಿಮಾ ಅಪತರ ಮಾತೆಲ್ಲ ಕೊನೆಗೆ ಸಿನಿಮಾದ ಉದ್ಘಾಟನಾ ಕಾರ್ಯಕ್ರಮದ ಮೂಲ ಚಿತ್ರ ಮಾತ ತುಳು ಚಿತ್ರರಂಗದ ಕಲಾಭಿಮಾನಿ ಕಲಾವಿದ ನಡಿವಂಚನೆ ಮಾಧ್ಯಮದ ಜೊತೆಗೆ ಮಾತೆಲ್ಲ ಮೋಕೆಗಳು ತೆಗೆದುಕೊಂಡು ಕಿರಿತಾಯಿ ಉದ್ಘಾಟನಾ ಕಾರ್ಯಕ್ರಮ ಶುರು ಮಾಡುತ್ತಿಲ್ಲ ನಮಗೆ ಸುಮಾರು ಚಿತ್ರರಂಗದ ಕೋತನದ ಬೇರೆ ಸಮಾಜದ ಸಾಧಾರಣವಾಗಿ ಚಿತ್ರ ಸಾಧಕೀಯಗಳ ಮಟ್ಟದಲ್ಲಿ ಉದ್ಯಮಿಗಳ ಮಟ್ಟದಲ್ಲಿ ಕಲಾವಿದರ ಮಟ್ಟದಲ್ಲಿ ಅದರ ಮಾತೆಲ್ಲ ಒಟ್ಟು ಸೇರಿದ ಹೀಗೆ ತಂದಿನ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಿರಲಿಲ್ಲ ಸೇನೆ ಸುರುಗಾದ ನಮಗೆ ಬೀನರಾದ ಉಪರಾಜ್ಯಗಳ ಹಿಡಿಕೆ ತಿಳಿದುಕೊಳ್ಳೋದಿಲ್ಲ ನೋಡಿ ನಮ್ಮ ಬಂಡಾರಿ ಬೀಳಸದ ಮಾಲಕರು ಶ್ರೀಯುತ ಲಕ್ಷ್ಮೀಶ್ ಭಂಡಾರಿಗೆ ನಮ್ಮ ಒಟ್ಟು ಹರೆಗೆ ವೆಲ್ಕಮ್ ಮಾಡೋದಿಲ್ಲ ಅಂದರೆ ಲಕ್ಷ್ಮೀಶ್ ಭಂಡಾರು ನಮ್ಮೊಟ್ಟು ನೆರೆದಿದ್ದಾರೆ ವೇದಿಕೆಗಳು ಅದೇ ಶ್ರೀಯುತ ಆಯೋಜಿಸಲು ನಮ್ಮೊಟ್ಟು ಸಾಲ ಇದು ಮಾಡಲು ಅದೇ ಕಿರಣ್ ನಮ್ಮೊಟ್ಟು ಕಿರಣ್ ಕೊಡಿಕಲ್ ಕಾರ್ಪೊರೇಟರ್ ಕೊಡಿಕಲ್ದ ಹಾಗ ವಿನಯರಾದ ನಮ್ಮೊಟ್ಟಿಗೆ ಕೊಡು ಅದೇ ಕಿಶೋರ್ ಭಟ್ಟಾರು ಕಾರ್ಪೊರೇಟರ್ ತುಳು ಚಿತ್ರ ನಿರ್ಮಾಪಕರ ಕಿಶೋರನ್ನೇ ನಮನ್ ಸೇರೋದು ಅದೇ ತುಳು ಚಿತ್ರ ನಿರ್ಮಾಪಕರ ಶ್ರೀಯುತ ಪ್ರಕಾಶ್ ಪಾಂಡೇಶ್ವರ್ ಪ್ರಕಾಶನ್ನೇ ನಮ್ಮೊಟ್ಟಿಗೆ ತುಂಬರು ಅದೇ ರಾಕೇಶ್ ಅನ್ನ ಕ್ಷೇತ್ರ ನಮ್ಮೊಟ್ಟಿಗೆ ಆಗ ಜಗೀದು ತುಂಬರು ರಾಕೇಶ್ ಅನ್ನ ಕ್ಷೇತ್ರ ಅದೇ ಸುರೇಶ್ ಚಂದ್ರ ಕ್ಷೇತ್ರ ನಮ್ಮೊಟ್ಟಿಗೆ ಆಗ ಜಗೀದು ವೇದಿಕೆ ರಚಿಸಲು ಎಸ್ಡಿಎಂ ಕಾಲೇಜಿನ ಪ್ರಿನ್ಸಿಪಾಲ್ ದೇವರಾಜ್ ಸರ್ ನಮ್ಮೊಟ್ಟಿಗೆ ವೇದಿದಾರ ತುಂಬರು ಅದೇ ವಿಜಯಕುಮಾರ್ ಕೋಳಿಯವರು ವಿಜಯ ನಮ್ಮೊಟ್ಟಿಗೆ ತುಳು ಚಿತ್ರ ನಿರ್ಮಾಪಕರ ನಿರ್ದೇಶಕರ ವಿಜಯಕುಮಾರ್ ಕೋಳಿಯವರು ಅದೇ ಸುರೇಶ್ ಚಂದ್ರ ಕ್ಷೇತ್ರದಲ್ಲಿ ತುಂಬರು ಅದೇ ಖ್ಯಾತ ನೇತ ಅಧ್ಯಕ್ಷರ ಚಿತ್ರ ಶ್ರೀಯುತ ಮೋಹನ್ ಕೊಪ್ಪಳ ಕದ್ರಿ ಆಗ ತುಂಬರು ಮೋಹನ್ ಕೊಪ್ಪಳ ಕದ್ರಿ ಅದೇ ತುಳು ಕನ್ನಡ ಚಿತ್ರ ನಿರ್ಮಾಪಕರ ಆ ದಂಡಾಯಿಸಿದರೆ ನಮ್ಮೊಟ್ಟಿಗೆ ಅದೇ ಪ್ರಮೋದ್ ಬಳಗವಾಗಿ ನಮ್ಮೊಟ್ಟಿಗೆ ಪ್ರಮೋದನ್ನೇ ದುಬ್ಬರು ಅದೇ ಸಂತೋಷ್ ಎಲ್ಲ ದುಬ್ಬರು ಜೊತೆಗೆ ವಿಶೇಷವಾಗಿ ಇವಾಗಿ ತುಳು ಚಿತ್ರಗೆ ಕೆಳಗೆ ನಿರ್ಮಾಣವಾಗಿನ ಚಿತ್ತಿನಾರೆ ತುಳು ಚಿತ್ರ ನಿರ್ಮಾಣವಾಗಿದ್ದಾರೆ ಎಲ್ಲ ಅಪತರ ಸಿನಿಮಾದ ನಿರ್ಮಾಪಕರು ಅನಿಲ್ ಸರ್ ನಮ್ಮೊಟ್ಟಿಗೆ ಪುರಿ ಧನ್ಯನ್ನೇ ದುಬ್ಬರು ಅನಿಲನ ಅದೇ ಆನಂದ್ ಬಗೆಯರ ದಿನೇಶ್ ಕ್ಷೇತ್ರ ನಮ್ಮೊಟ್ಟಿಗೆ ದಿನೇಶ್ ಕ್ಷೇತ್ರ ನಮ್ಮನ್ನು ಸೇರೋರು ರಚನೆ ಆನಂದ್ ಬಗೆಯರ ಅಲ್ಲ ರಾಜೇಶ್ ಕ್ಷೇತ್ರ ಬೆಂಗಳೂರದ ರಾಜೇಶ್ ಕ್ಷೇತ್ರ ನಮ್ಮೊಟ್ಟಿಗೆ ಅಲ್ಲ ದುಮ್ಮರು ಸುರೇಂದ್ರ ಬಗೆಯರ ನಮ್ಮೊಟ್ಟಿಗೆ ಜಗೀದಾರ ದುಮ್ಮರು ಅಚ್ಚ ಅಕ್ಷಿತ್ ಕೊಟ್ಟಾರಿ ಮನೋಜ್ ದುಬ್ಬರು ಮತ್ತೆ ನೋಡಿ ಸಿನಿಮಾಗೆ ತುಳು ಚಿತ್ರರಂಗದ ಒಂದು ಯಂಗೆಸ್ಟ್ ನಿರ್ಮಾಪಕಿ ಬಂದಿದ್ದ ವಿಕಿ ಕೀರ್ತಿ ಸಾಲ್ಯನ್ ವಿಕಿ ಕೀರ್ತಿ ಚಿತ್ರದ ನಿರ್ಮಾಪಕಿ ಅಂತೆ ಸಹ ನಿರ್ಮಾಣ ಮಾಡಿದ್ದಾರೆ ವೀರಾಜ್ ಅವರ ಮಕ್ಕಳ ನಮನ್ ಸೇರೋರು ಆಮೇಲೆ ಜಗೀದು ಬರೋದು ಅದೇ ಕಲಾವಿದರ ಚಿತ್ರ ಗಿರೀಶ್ ನಮ್ಮೊಟ್ಟಿಗೆ ಜೈಲಿದ ದುಬ್ಬರು ಅದೇ ಜೂಲಿಯಟ್ ಮಾತ್ರ ಚಿತ್ರ ಪ್ಯಾನ್ ಇಂಡಿಯಾ ಸಿನಿಮಾದ ನಿರ್ದೇಶಕರೇ ವಿರಾಟ್ ಒಳ್ಳೆಯ ರಚನೆ ನಿರ್ಮಾಪಕರೇ ಲಿಖಿತ್ ಒಳ್ಳೆಯ ನುಡಿದ ದುಬ್ಬರು ಬೀಚ್ ಕೂಲ್ ರೆಸ್ಟೋರೆಂಟ್ ವಿಶ್ವನಾಥ್ ದುಬ್ಬರು ಅರ್ಜುನ್ ಅರ್ಚನೆ ನಮ್ಮ ಈ ಚಿತ್ರದ ಸುಮಾರು ಸಿನಿಮಾದ ನಮ್ಮ ನಾಯಕ ನಟ ತೂತ ಕನ್ನಡ ತುಳು ಕೂಡ ಸೇರಿದ ಅವನಿಗೆ ತುಳು 22 ಸಿನಿಮಾದ ಅಭಿನಯ ಮಾಡಿದ ಸುರುತ ಸತಿ ಇವನಿಗೆ ಅಬದ್ಧದ ಪಂಪರ ಚಿತ್ತಿನ ಸಿನಿಮಾ
ನಿರ್ದೇಶನದವರಿಗೆ ಮೊದಲ ಜವಾಬ್ದಾರಿ ಇರುತ್ತದೆ ಅರ್ಜುನ್ ಕಾಪಿಗಾರ್ ಅಲ್ಲ ಹದಿಮೂರು ಹದಿನೇ ಚೋರಿ ಕಥೆ ಚಿತ್ರಕಥೆ ಸಂಭಾಷಣೆ ಸಾಹಿತ್ಯ ಗೀತ ರಚನೆ ಪೂರ ಮಾಡಿದ್ದಾರೆ ಡಾಕ್ಟರ್ ಮಾಸ್ ಸಾಹಿತ್ಯ ಡಾಕ್ಟರ್ ಆಚಾರ್ಯ ಡಾಕ್ಟರ್ ಶ್ರೀಕಲ್ಪುರಿ ದೇವದಾಸ್ ಕಾಪಿಗಾರ್ ಸರ್ ಆಗಲ್ಲ ಮುಟ್ಟಿಕೊಡು ಅಚನೆ ಬಿಳಿ ಮೂವೀಸ್ನ ಬ್ಯಾನರ್ದ ನಾಯಕಿ ರಚನೆ ತುಳು ಚಿತ್ರ ನಿರ್ಮಾಪಕಿ ಶ್ರೀಮತಿ ಶಮೀಲ ಈ ಕಾಪಿಗಾರ್ ಅಲ್ಲ ನಮನ ಸೇರೋಡು ಅಜಯ ಇವರಿ ಅವತರ ಸಿರಿವಾಡೆ ನಾಯಕಿಯಾದ ನಿರ್ಮಾತಿದ್ದಾರೆ ಗಾನ ಭಟ್ ಆಗ ದೈರ್ಯದ ಮರಳು ಗಾನ ಭಟ್ ಅಜಯ ಈ ಚಿತ್ರದ ನಾಯಕರಾದ ನಿರ್ಮಾತ ಸಿಕ್ಕಿನ ಸಲೀಲ್ಗಳು ಆಗ ದೈರ್ಯದ ಮೋಹನ್ ಸೇರೋಡು ಇದು ವೇದಿಕೆ ಇಡ್ತಿರೋ ಚಿತ್ರ ಮಾತ್ರ ವಿಡಿಯೋ ಮಕ್ಕಳಿಗೆ ಅಜಯ ಹಿರಿಯ ತುಳು ರಂಗಭೂಮಿ ಹಿರಿಯ ಕಲಾವಿದರು ಶ್ರೀಯುತ ಸದಾಶಿವ ಆಗ ದೈರ್ಯದ ಮರಳು ನಿರ್ಮಾಪಕರೇ ఆయన చిట్టిన కళాంజన ఆయన చిట్టిన ಶ್ರೀಯುತ ಸಾಯಿ ಕೃಷ್ಣ ಕುಡ್ಲ ನಮ್ಮ ತುಳಿದಾರೆಲ್ಲ ಹೋಗಿ ತೆಗೆದುಕೊಳ್ಳೋದಿಲ್ಲ ಮತ್ತೆ ವೇದಿಕೆ ಕೃಷ್ಣನ ಮಾತೆಲ್ಲ ನಮ್ಮ ಮಾಸ್ಟರ್ ಮತ್ತು ಅರ್ಜುನ್ ಕಾಪಿಗಾರ್ ರಜನ ಪೂರ್ಣಗೊಂಡಾಗ ಮಾತೆಲ್ಲ ಎದುಕೊಂಡು ತಂದಕ್ಕೆ ಒಂದು ಶ್ರೀಯುತ ನಿರ್ದೇಶ ಕಾಪಿಗಾರ್ ಸರ್ ರಚನೆ ಅರ್ಜುನ್ ಕಾಪಿಗಾರ್ ಮಾತೆಲ್ಲ ಪೂರ್ಣಗೊಂಡು ಮಾತೆಲ್ಲ আচ্ছা কি করলাম ಸಮಾಜದ ಬಲವಾದ ಮೌಲ್ಯ ತೆಗೆದುಕೊಳ್ಳುವುದಿಲ್ಲ ನಮ್ಮ ಮಾತು ಒಂದು ಸಂಯುಕ್ತ ಕಾರ್ಯದ ಮೂಲಕ ಅರ್ಜುನ್ ಕಾಪಿಗಾರ್ ಮೇಲೆ ಸುರುಳು ತಪ್ಪಿ ನಿರ್ದೇಶನ ಮೇಲೆ ಆತ್ಮೀಯ ಪತ್ರಕರ್ತರಿದ್ದಾರೆ ಅಂಚನೆ ಕೈದಿನ ಹೋರ ಗಣ್ಯರೇ ಹಿರಿಯರೇ ತುಳು ಭಾಷೆಯ ಮುರಿಚಿಗೆ ಬೆಂಚಿ ನಚ್ಚಿನ ಕಲಾವಿದರೇ ಕಲಾ ಪೋಷಕರೇ ఒక అవతార సినిమాలు అభినయ మధ్యన పూర కಲಾವಿದರೇ ಅವತಾರ ಕನ್ನಡಗಳು ಬೆಂಕಿ ನಚ್ಚಿನ ಪೂರ ತಂತ್ರಜ್ಞರ ಮಾತರಿಗ ಹೊರಗಿನ ಸೌಕರ್ಯ ಇನ್ನೂ 5 ಭಾಗಗಳಿಂದ ನನ್ನ ಸಿನಿಮಾ ಭಾಗಗಳು 5 ಭಾಗಗಳು ನನ್ನ ಸಿನಿಮಾ ಭಾಗಗಳು ಸಿನಿಮಾ ಬಗ್ಗೆ ತುಳು 5 ಭಾಗಗಳು ಸಿನಿಮಾ ಕೆಲವು ಪ್ರದರ್ಶನಗಳು ಅನಾಥಾಶ್ರಮದ ಜೋಕಾಲಿ ಮಕ್ಕಳು ಯಾಕೆ ಒಂದು 1,200 ಜೋಕರು ಧರ್ಮಾತ್ಮಕವಾಗಿ ತುಳು ಅಟ್ಲೇ ಬಂದು ಬರ್ತದೆ ಸಿನಿಮಾ ಖಚಿತವಾದ ಕಥೆಯನ್ನು ಆಶ್ರಮಕ್ಕೆ ಕೊಡ್ತಿನ ರಾಜ್ಯದಲ್ಲಿಟ್ಟು ಆ ಕಾರ್ಯವನ್ನು ಉಡುಪಿ ಮೊದಲ ಬಹುಶಃ ಒಂದು ಪ್ರಥಮವಾಗಿ ಚಿತ್ರರಂಗಗಳು ಆಯ್ನಲ್ಲಿ ಬದಲಾವಣೆ ಆ ಪಕ್ಕದಲ್ಲಿ ಓವರ್ ಎಂಟರ್ಟೈನ್ಮೆಂಟ್ ಇಜ್ಜಿ ಟಿವಿಲ್ ಅಜ್ಜಿ ಆ ಸಿನಿಮಾ ಒಳ್ಳೆ ಬಂದ ಎಷ್ಟು ಖುಷಿಯಾಗಿ ಬಂದ ಎಂದರೆ ಇಡೀ ತಂಡ ಅಪ್ಪನ ಮೂಲೆಗಳು ದೇವರಂತೀಯ ಅಂತ ಒಂದು ಸುರುಳಿಯಲ್ಲಿ ಒಂದು ಸಿನಿಮಾವನ್ನು ತೋರಿಸ್ಕೊಳ್ತೀನಿ ಜೋಕರು ಅಂತ ದೇವರೇ ಬಹಳ ಯಶಸ್ವಿಯಾದ ಪ್ರದರ್ಶನ ಆದವು 5 ಮಕ್ಕಳಿಗ ಕೊಡುವರ ಹೊರದಲ್ಲಿ ನಮ್ಮ ತಾಯ್ನಾಡು ನಮ್ಮ ಸಿನಿಮಾ ತೋರಿಸಿದೆ ಈ ರಾಜ್ಯದ ನಮ್ಮ ಸಿನಿಮಾ ತಿಳಿದಾಗ ನಮ್ಮ ತುಳಸಿಪುರ ನಿರ್ದೇಶಕರ ನಿರ್ಮಾಪಕರೇ ಪ್ರಕಾಶ್ ಪಾಲೇಶ್ವರ ನಿರ್ಮಾಪಕರೇ ಪ್ರಕಾಶನೆ ದೇಶದ ಬಗ್ಗೆ ತಿಳಿದು ಮಾತಾಡ್ತಾರೆ ಮಾತರಿಗಳ ನಮಸ್ಕಾರ. ಬಳ್ಳಿ ಒಂದು 6ನೇ ಚಿತ್ರ ಅವಸರ ನಮ್ಮ ಅರ್ಜುನ ಕಾಪಿಗಾರ್ ನಿರ್ದೇಶನವಾಗಿದೆ ಇರುವಾಗ ಮಂದಿರ ಚಿತ್ರ ಎಂದು ಅನಾಥಾಶ್ರಮದ ಪ್ರಶಸ್ತಿಯ ಭಕ್ತ ವಿಷಯಗಳೇ ಮಾತಾಡಿ ಲಾಕ್ಡೌನ್ ಮಾಡಿದೆ ಸಪ್ರೇಟ್ ಬಂದ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಈ ಸಿನಿಮಾದಲ್ಲಿ ಅಭಿನಯ ಮಾಡಿದ ಮೂರು ಮೂಲಕ 23 ಪಾತ್ರೆ ಮೇಲೆ ಹೋಗಿ ತುಳಾಡ ಮಾಣಿಕ್ಯ ಅರವಿಂದ ಬೋಳ ವಿಶೇಷವಾಗಿ ಈ ಸಿನಿಮಾಗಳು ಕೆಲಸ ಮಾಡಿ ಕ್ಯಾಮರಾ
ಫುಲ್ ವರ್ಕ್ ಮಾಡಿದ್ದೀನಿ. ಅರ್ಜುನ್ ಕಾಪಿಕ ನಿರ್ದೇಶನ ಎನ್ನಿಕల ನಿರ್ದೇಶನ ಮಾಡಿದ್ದೀನಿ. ಹಿರಿಯ ಕಲಾವಿದರಿಗೆ ಮಾತಾಡಿದ ನಿರ್ದೇಶನ ಮಾಡಿದ್ದೀನಿ. ಅರ್ಜುನ್ ಕಾಪಿಕ ಟೀಮ್ ವರ್ಕ್ ಎದುರ್ಕೊಂಡಾಗ ಇನ್ನೊಂದು ಟೀಮ್ ವರ್ಕ್ ಎದ್ದು ಜವಳಿಯ ಸ್ವಲ್ಪ ಜವಳಿಗಳು ಎప్పుడు ఇందులో ఒక్క భాషను పెట్టుకునేవాడిని అప్పుడు వేరే భాషలు ఇందులో సదాగా ప్రమోషన్ కూడా ಒಂದು ರಾತ್ರಿ ಪಡೆದು ನಿಜ ಅಂದ್ರೆ ಅದೇ ಫೋಟೋ ಹಾಕಿರೋರು ಅಂಚೆ ಮಂದಿ ಟೀಮ್ ನಾವು ಟೀಮ್ ತಿಳ್ಕೊಳ್ತೀವಿ. ఒక నగర మంత్రులు ಮಾತೃಗಳ ಕರ್ನಾಟಕ ರಾಜ್ಯದಲ್ಲೂ ಭಾರತದೇಶದಲ್ಲೂ ವಿದೇಶದಲ್ಲಿ ನಿಂತು ರಂಗಭೂಮಿ ಪ್ರೋತ್ಸಾಹಿಸಿದ ಅಭಿಮಾನಿಗಳು ఒక నరేంద్ర ತುಳು ರಂಗಭೂಮಿ ಇಲ್ಲಿ ಭಾರಿ ನಿಂತುಬಹುದು. ಬಹುಶಃ ಕನ್ನಡ ಜಾಸ್ತಿ ತುಳು ವಿದ್ಯೆಗಳು ಅರ್ಥಕೋನ ಐದು ಸಂಗೀತ ಐದು ಸಂದೇಶ ನಿಜವಾದ ನಮ್ಮ ಮಾದರಿಗಳ ಒಂದು ಅನುಕರಣೀಯವಾಗಿಲ್ಲ. ತುಳು ಫಿಲ್ಮ್ ಮಾತ್ರ ಮಾದರಿಗಳ ಒತ್ತಾಯದ ಸ್ವಾಗತ ಬೇಗ ತುಳು ಮೂವಿ ಏರ್ತುಂಟಲ್ಲ ಆ ದೇಶಗಳಿಗೆ ನಗರ ಜ್ಞಾನದ ಬಗ್ಗೆ ಕೊಡುತ್ತ ಇಡೀ ತುಳು ರಂಗಭೂಮಿ ಕರ್ನಾಟಕ ರಾಜ್ಯದ ಈ ಎಲ್ಲ ಮಟ್ಟ ಕನ್ನಡ ಅನೇಕ ತುಳುತ ಕಲಾವಿದರೇ ಈ ಪ್ರಯತ್ನ ಮಾಡಿದೆ. ಅಕ್ಕನ ಪ್ರಯತ್ನದ ಫಲವಾದ ಇಡೀ ತುಳು ರಂಗಭೂಮಿಗೆ ಯಾನ್ ಆಕ್ಟ್ ಮಾಡ್ಕೊಂಡು ಆಕ್ಟರ್ಸ್ ತಪ್ಪಲೆ ಎದುರು ಬರೋದು ಮಾತ್ರ ತಂದೆ ತೂಪುನ ಜನಕ್ಕಲ್ಲ ಲೈನ್ ಕಟ್ಟದೀನಿ ಯಾನೆ ಇಡೀ ಸಿಟಿ ತಿರ್ಗಿನಾಗ ಹೋಗ್ತಲ್ಲ ಅವತಾರ ಬರ್ತೀನ ಇನ್ನು ಮೂಮೆಂಟೇ ಪ್ರಾರಂಭ ಅವು ಸೋಷಿಯಲ್ ಮೀಡಿಯಾ ಮಾತಾಡುತ್ತೆ ಪ್ರತಿಯೊರಿಗೆಲ್ಲ ಇನ್ನು ಅವತಾರ ಮೂಮೆಂಟ್ ತೋಡು ಮತ್ತೆ ನಗರ ಬಂದ ಮಾತಿರಲ್ಲ ಬಾತ್ರೂಮ್ ತೋಡು ಬಂದು ಸನ್ನಿವೇಶವಾಗಿದೆ. ಸರ್ಕಾರದಲ್ಲಿ ಇದು ಪ್ರೋತ್ಸಾಹ ಕೊಡುವುದು ಇದು ಭಾರತ ಮಾತ್ರ ವಿದೇಶದ ಈ ಫಿಲ್ಮ್ ಭಾರಿ ಮಲ್ಲ ಮಟ್ಟಿಗೆ ಪ್ರತಿ ಬಾಕ್ಸ್ ಇಂಜಿನ್ ಬರಟನ್ ಮಾಡಿದೆ ಎನ್ನುವ ಮಲ್ಲ ಅಭಿಲಾಷೆ ಯಾನ ತುಂಬಿದ್ದೀವಿ ಯಾನ ತುಂಬ ನಿಂಗುಲ ತುಲೆ ಬರುವಂತಹ ಸಂದೇಶ ಪ್ರತಿಯೊಂದು ಕೊಡುವಾಗ ತುಳು ಭಾಷೆ ಎಂಟನೇ ಪರಿಚಯಗಳು ಅವು ಅಧಿಕೃತ ಭಾಷೆ ಆಪರ ಮುಖ ತುಳು ಫಿಲ್ಮ್ ನಮ್ಮ ಪ್ರೋತ್ಸಾಹ ತುಯ ದಂಡ ಐದು ನನ್ನೊಂದು ಪ್ರೋತ್ಸಾಹ ಮಾಡಿದೆ. ನಾನು ಇನ್ನೊಂದು ಈ ಫಿಲ್ಮ್ ನಿರ್ದೇಶನ ಮಾಡಿದೆ ನೀವು ದುಡ್ಡು ಮಾಡಿದೆ ನನಗೆ ಕೂಡ ಏನಿಲ್ಲ ಅವಕಾಶಗಳು ಕೊಟ್ಟು ಎಂಟೆಂಟ್ ಆಕ್ಟರ್ಸ್ ಆಕ್ಟ್ ಮಾಡಿ ಈ ಫಿಲ್ಮ್ ನನಗ ಖಂಡಿತ ಜನಮನಕ್ಕೆ ತಿಳಿಸೋರು ఒక 7 ದಿನ 50 ದಿನ 100 ದಿನ ಅವರು 100 ದಿನ ಕೊಟ್ಟರೆ ಈ ಒಂದು ಫಿಲ್ಮ್ ಥಿಯೇಟರ್ಗೆ ದಿನ ಬರ್ಕೊಂಡು ಬರುವ ಒಂದು ಆಸೆ ಅಭಿಲಾಷೆ ವ್ಯಕ್ತಪಡಿಸೋದು ಆಸೆ ಶುಭ ಹಾಗೆ ನನ್ನ ದುರ್ಗದ ಮಟ್ಟಿಗೆ ಎಸ್ಬಿಎಂ ಕಾಲೇಜಿನ ಶ್ರೀಯುತ ಶಿವರಾಜ್ ಸರ್ ಮಟ್ಟಿಗಳಲ್ಲಿ ಅದನ್ನು ನಮ್ಮ ಈ ಅವರ ಸಿನಿಮಾಗೆ ಪೂರಕವಾಗಿ ನಿರ್ದೇಶನ ಮಾಡಿದ ಅರ್ಜುನ್ ಕಾಪಿಕ ನಮ್ಮ ಗುರುಕುಲು ತುಳು ಬಂದರೆ ಭಾರಿ ಸಂತೋಷ ಈ ಕಾರ್ಯಕ್ರಮಗಳು ಭಾಗವಹಿಸಿದ್ದಾರೆ. ತುಳು ಫಿಲ್ಮ್ ನಿತ್ಯ ಪಂಡಿತ್ ಬಹುಶಃ ಕೇಂದ್ರದ ಪಕ್ಕ ಏರಿಯಾ ಪಕ್ಕದಲ್ಲಿ ಏಕಂದ್ರೆ ಮನಸ್ಸು ಬರುತ್ತಿದೆ ಸ್ಥಾಪಕ ఆయన ಈ ಲೆವೆಲ್ಗೆ ತಂದಿದ್ದಾರೆ. ಭಾರಿ ಸಂತೋಷ ಅವರು ನನ್ನ ಅರ್ಜುನ್ ಕಾಪಿಗಾರ ಕೂಡ 5 ಬಿಟ್ಟು ಕೊರಬೇಕಂದ್ರೆ ಭರವಸೆ ಇಟ್ಕೊಂಡು ಅರ್ಜುನ್ ಕಾಪಿಗಾರರಿಂದ 5 ವರ್ಷ ಸ್ಟೂಡೆಂಟ್ ಆಗಿದ್ದಾರೆ. 5 ವರ್ಷದ ಬೇರೆ ಕಾರ್ಯಕ್ರಮಕ್ಕೂ ಆ ನಿರ್ದೇಶನ ಮಾಡಿನ ಕಾರ್ಯಕ್ರಮ ಮಾಡ್ತೀವಿ ನಾವು ಪೂರ 100% ಸಕ್ಸಸ್ ಮತ್ತೆ ಈ ಫಿಲ್ಮ್ 100% ಸಕ್ಸಸ್ ಆಗಬೇಕಂತ ನಾವು ಭರವಸೆ ಇಟ್ಕೊಂಡು ಅವಕಾಶವು ನಮ್ಮ ಅರ್ಜುನ್ ಕಾಪಿಗಾರ ಕೊಡ್ತೀವಿ. ಯಜಮಾನ ಕೂಡ ನೀವು ಮಾತರಿಗಳಲ್ಲಿ ಅವರು ಬಂದರೆ ಯಾರು ದೇವರ ಪ್ರಾರ್ಥನೆ ಮಾಡ್ತಾರೆ. ಶುಭ ಮಾತೃಗಳ ನಮಸ್ಕಾರ. ಮೂವಿಯ ಕೊಡ್ತಾರೆ ಪಾತ್ರಗಳನ್ನು ಕೊಡ್ತಾರೆ ಮಾತೆಲ್ಲ ನಿಮಗೆ ಅವತಾರ ಎಂಟು ಎಂಟು ಅವತಾರ ಎಂಟುಗಳಿಂದ ಫ್ರೂಟು ಈ ಡೈರೆಕ್ಟರ್ನ ಅಂಬೆ ಮಲ್ಲ ಡೈರೆಕ್ಟರ್ ಆಜಂಗೊಟ್ಟಿ ಕನ್ನಡ ಅಂಚಾದ ದೇವದಾಸ್ ಕಾಪಿಕಾಡು ಎತ್ತೋ ರಂಗಭೂಮಿಗೆ ಎಂಟಿನ ಅಪಕಾರ ಕಟ್ಟಿದೆ. ಇಲ್ಲಿ ಅರ್ಜುನ್ ಕಾಪಿಕಾಡು ಅಪಕಾರ ಕೊಡಬೇಕು ಎಂಟು ಪುಸ್ತಕದಿಂದ ಮೂವಿಗೆ ಇದೆ. ಅక్కడ ಪೂರ್ಣ ಬೆಂಕಿ ಬಂದಕ್ಕೆ ಇಂಗ್ಲೇ ಸಾಕ್ಷಿ ఎందుకంటే ఆ టీం కంచోళ్ళు ఇద్దరు అక్కడ టీం ప్రతి ఒరేలా ఈ అపకార ముఖ్యములు ఎందుకంటే అవన్నీ పొండు
ಈಗ ಒಳ್ಳೆಯ ಆತ ತಾಳ್ಮೇಲೆ ಕೆಲಸ ಮತ್ತೊಂದು ಅಂತ ಅವತಾರ ಗೆಂಗಳು ತಂಡ ನಿಂತು ಏನು ಕಾರಣಕರ್ತೆ ಅವಳೊಂದು ಕೇಳ ವೀಕ್ಷಕರು ಈ ವೀಕ್ಷಕರು ಮಾತ್ರ ಸಪೋರ್ಟ್ ಬಂದಿರೋ ನಾನು ಮಾತ್ರ ಹೋಗಿ ಅಂತಂದ್ರೆ ಬೇರೆ ಹೋಗ ಸಾಧ್ಯತೆ ಅಂಚಾದ ಪತ್ರಿಕಾ ಮಾಧ್ಯಮದವರ ವೀಕ್ಷಕರವರ ಪ್ರತಿ ವೇಳ ಅವತಾರ ಮುಂದೆ ಸಪೋರ್ಟ್ ಬಂದಿದೆ ನಾನು ಇವತ್ತು ಕೇಳೋದು ಎಲ್ಲರ ಮಾತ್ರ ಮುಗಿದು ಯಾವತ್ತಿ ನಮಗೆ ಅವರ ತಂದೆ ಭೋಜನ ಮೇಲೆ ಭೋಜನ ಇದೆ ಮತ್ತೆ ನಮಸ್ಕಾರ ಪಟ್ಟಣದ ಮಿತ್ರರಿಗೆ ಮಾತಾಡಿದ್ದಾರೆ ಮಾತನಾಡುವುದು ಅಂದರೆ ತುಳು ಭಾಷೆ ಓದಿಕೊಂಡು ಸರ್ವೋತ್ತಮ ಮಾತಾಡ ಮುಖ್ಯ ಯಾವತ್ತರ ಕರಕರ ಕಳಿಸಿಕೊಂಡು ಮಾತಾಡಬೇಡ ಅಪಕರ ಎಂಟನೇ ಎಕ್ಸಾಮ್ ಪರೀಕ್ಷೆ ಎಂಟಾಗಿ ನಾವು ಬರೋದು ಎಂಟನೇ ಅದು ಮೂವತ್ತೊಂದು ಒಳ್ಳೆಯ ಮಾತೆಗಳ ಮಕ್ಕಳು ಸರ್ವೋತ್ತಮರಾಗ ವಿವೇಕವನ್ನು ಮಾತುಗಳೇ ಆಶೀರ್ವಾದವಾಗಲಿ ಅಚ್ಚುತ ನಿರ್ದೇಶನ ಈ ಚಿತ್ರ ಮತ್ತು ಯಶಸ್ವಿ ಪಾತ್ರವನ್ನು ಸಭೆಯು ಈ ಚಿತ್ರದ ನಾಯಕಿಯಾದ ವಿನಯ ಮಾಡ್ತಿದ್ದಾರೆ ಗಾಯವಾಗಿ ಉತ್ಸಾಹ ಮೂಲಭೂಮಿ ಸೂತ್ರಕರ್ತಿ ಮುಖ್ಯ ಪಾತ್ರದಲ್ಲಿ ನಮಗೆ ಒಪ್ಪನಾರೆ ಹೈದರಾಬಾದ್ ಓದಿದರ ಆಚೆಗೆ ಮಕ್ಕಳ ಜೊತೆ ಇದರ ಸಾಯದೆ ನಾಗರಿಕ ನಮಸ್ಕಾರ ಸೂರ್ಯರಾಜ ಪೂರ್ವಗಳ ಕೃಷ್ಣಾಷ್ಟಮಿದ ಶುಭಾಶಯಗಳು ಅರ್ಜುನ ಪ್ರಥಮ ನಿರ್ದೇಶನ ಅರ್ಜುನ ಮಸ್ತ್ ಚಿತ್ರ ನಿರ್ದೇಶನ ಮತ್ತು ಆಫೀಷಿಯಲ್ ಅನೌನ್ಸ್ಮೆಂಟ್ ಹೋಗ್ತಿದೆ ಅದೇ ಭಾರಿ ಶೋಭೆ ನೋಡ್ತಿದ್ದೆ ಆಡವಾಗಿ ಇದು ಬಂದ ಕಪ್ಪ ಇದು ತೋಲೆ ಹಿಂಗೆ ಬೆರಿ ಕೊಟ್ಟಲೆ ಈ ಚಿತ್ರನ ಗೆಲ್ಲವರಲ್ಲೇ ಥ್ಯಾಂಕ್ ಯು ಮತ್ತೆ ಸೂತ್ರಕರ್ತಿ ನಾಯಕಿಯಾದ ಗಿರಿಯ ಮಕ್ಕಳ ಗಾನ ಪಟ್ಟು ಪ್ರಭುಕಾಕ ಈ ಪಾತ್ರದ ಕೇಳಿದ್ದಿದೆಯಾ ಕೇಳಿದೆ ಮಾತೆರಿಗೂ ನಮಸ್ಕಾರ ಮಾತೆರಿಗೂ ನಮಸ್ಕಾರ ಇದು ನಲ್ಲೊಟ್ಟಿಗೆ ಇಂಕುಲ ಒಂದು ಆಪರ್ಚುನಿಟಿ ಕೊಡಲಿಕ್ಕೆ ಫಸ್ಟ್ ಆಫ್ ಆಲ್ ಮಸ್ಟ್ ಥ್ಯಾಂಕ್ಸ್ ಒಂದು ಎಟ್ ಗ್ರ್ಯಾಂಡ್ ಎಂಟ್ರಿ ಇರ್ತದೆ ಫಸ್ಟ್ ತುಳು ಫಿಲ್ಮ್ ಆಕ್ಚುಲಿ ಫಸ್ಟ್ ತುಳು ಫಿಲ್ಮ್ಗೆ ಪೂರ ಕೋರ್ಸಲ್ಲಿ ಉಳ್ತದೆ ಎಜೆನ್ಸ್ನೊಟ್ಟಿಗೆ ಬೇರೆ ಅಂತ ಒಂದು ಭಾಗ್ಯ ಹೆಂಗೆ ಸಿಕ್ಕುತ್ತದೆ ಈ ಮೂವಿ ಮಸ್ತ್ ಮಸ್ತ್ ಶೋ ಉಂಡು ಪಂಡ ಕಾಮಿಡಿ ಉಂಡು ಎಂಟರ್ಟೈನ್ಮೆಂಟ್ ಉಂಡು ಮಾತ ಎಲಿಮೆಂಟ್ಸ್ ಉಂಡು ಇದು ಎಟ್ಟ ಎಂಜಾಯ್ ಅಂತಲ್ಲ ಹೆಂಗೆ ಕಾನ್ಫಿಡೆನ್ಸ್ ಉಂಡು ಸೊ ಮೂವಿ ಸ್ಟಾರ್ಟ್ ಆದಾಗ ಇದು ಮಾತ ಸ್ಟ್ರೆಸ್ ಟೆನ್ಷನ್ ಪೂರ ಬಿಟ್ಟು ಮೂವಿ ಎಂಜಾಯ್ ಮಾಡ್ತೀವಿ ಕೇಳೋದು ಥ್ಯಾಂಕ್ ಯು ಸೋ ಮಚ್ ಹಿಂಗೆ ಸಿನಿಮಾದ ನಾಯಕಿನ ಮತ್ತು ಈಗ ಸೂತ್ರಕರ್ತಿ ಡೈರೆಕ್ಟರ್ ಅಂದರೆ ಒಂದು ಪೋಸ್ಟ್ ಬೇರೆ ಸುರಾದ ಚಕ್ರವರ್ತಿ ಅರ್ಜುನ್ ಕಾಪಿಗಳ ಪುಸ್ತಕ ತುಳು ಚಿತ್ರರಂಗದ 125ನೇ ಸಿನಿಮಾ ಅವತಾರ ಆಗುವುದು ಆಚಾರ್ಯ ಅರ್ಜುನ್ ಕಾಪಿಗಳ ಮುಂದುವರೆದ ಬಗ್ಗೆ ಅರ್ಜುನ್ ಕಾಪಿಗಳ ತುಳು ಚಿತ್ರರಂಗದ 125ನೇ ಸಿನಿಮಾವಾಗಿ ಅವತಾರ ಮೂಡಿಬರುವುದು ಆ ಸಿನಿಮಾದ ನಿರ್ದೇಶಕರ ನಾಯಕನಟ ಅರ್ಜುನ್ ಕಾಪಿಗಳು ದಯವಿಟ್ಟು ಕುಟುಂಬವಿದೆ ಉದಯಗಳ ಪತ್ರಪೂರ್ಣಗಳು ತುಂಬ ಕೊಡಿ ಕೆಲವೊಂದು ಟೀಮ್ ಸರ್ಕಾರದಲ್ಲಿ ವಿಶೇಷವಾಗಿ ಮಾನವವಾಗಿ ಮಾತಾಡುವ ಟೀಮ್ ಜನ ದೋಸ್ತರಿಗೂ ಮಾತನಾಡಿಸಿಕೊಳ್ಳಿ ಒಟ್ಟಿಗೆ ಅಂದು ಸೇರೋದು ಇವು ಒಟ್ಟಿಗೆ ದಿನಕ ಒಂದು ವಿಶೇಷವಾದ ನೋಡ ಪಾಲನೆ ಮತ್ತೆ ನಮಸ್ಕಾರ ಬೈದಿನ ಮಾತ್ರ ನನ್ನ ಮೌಖ್ಯದ ಹಿರಿಯಗಳಿಗೆ ತರಬೇಕವು ಧನ್ಯವಾದ ಮತ್ತೆ ಮೌಖ್ಯದ ಬೇಡ ಒಂದು ಜೀವಿತವಾಗಿ ಜಾಗದ ಸಿನಿಮಾ ವಿಶೇಷ ಸಿನಿಮಾ ಪರಿಚಯ ಅದನ್ನು ಖುಷಿ ತಂದು ಬಹುಶಃ ಸಿನಿಮಾದಲ್ಲಿ ಮಾತ್ರ ಖುಷಿಯಾಗಿ ರಾತ್ರಿ ಸೊ ಈ ಮೂಲಕ ಎಲ್ಲ ನಿರ್ಮಾಪಕರು ನಿತಿನ್ ಸಾಯಂ ಅಂಚನೆ ವಿರಾಜ್ ಅತ್ತಾರ್ ಅಂಚನೆ ಅವ್ರನ್ನ ಪೂರ ಸಿದ್ದರಾಮಯ್ಯ ಧನ್ಯವಾದ ಪಡ್ತಾರೆ ಅಪಚಾರ ಸಿನಿಮಾದ ನಿರ್ಮಾಣ ಮಂಡಳಿಗೆ ಅಂಚನೆಯನ್ನು ಎಂಥ ಮಾತನ್ನದ ಪೂರ್ಣ ಹೋಗಿದ್ದಾರೆ ಸಿನಿಮಾದ ಜಯಪಂಡ ಪ್ರತಿ ಊರಿನ ಅಪಚಾರ ಸಿನಿಮಾ ನಮ್ಮ ಸಿನಿಮಾ ಬಣ್ಣದ ಸಂಖ್ಯೆ ಅಂಚನೆ ಕೂಡ ಅಪಚಾರ ಸಿನಿಮಾ
ಮಾತಿನ ಕೂಡ ಜನರಿಗೆ ಪ್ರೋತ್ಸಾಹ ಮಾಡ್ತಾರೆ ಅಂತ ಥ್ಯಾಂಕ್ ಯು ಕೂಡ ಉಳಿದ ಸುಮಾರು ಜೊತೆಗೆ ಕೋಟೆ ಹೊರಗಿನ ದೊಡ್ಡ ಅನೇಕರು ಸಿನಿಮಾ ತಪ್ಪದ ಈ ಸುರಂತ ಶಕ್ತಿಯನ್ನು ಹಾಕಿದ ಹಾಸ್ಯಗಳಲ್ಲಿ ಸಿನಿಮಾ ತುಂಬುವುದಿಲ್ಲ ಒಂದು ಮಾತೆಗಳ ಉದಯ ಪಾತ್ರದ ಸೊಲುವಂತಹ ಅಂದರೆ ದೃಶ್ಯ ಪತ್ರಿಕಾ ಮಾಧ್ಯಮದ ಮಾತ್ರ